ಕಾಸರಗೋಡು ಮಂಗಳೂರು ಬಸ್ ಸಮಸ್ಯೆಯಿಂದ ಆಕ್ರೋಶಗೊಂಡ ಎಬಿವಿಪಿ ಸಂಘಟನೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಬಳಿಕ ಏಕಾಏಕಿ ಬಸ್ ತಡೆದು ಸ್ಥಳಕ್ಕೆ ಅಧಿಕಾರಿಗಳು ಬರುವಂತೆ ಒತ್ತಾಯಿಸಿದ್ರು. ಮನವಿ ಕೊಟ್ಟಂತದ್ದು ನಮ್ಮ ವಿಭಾಗದ ವ್ಯಾಪ್ತಿನಲ್ಲಿ ನಾವು ಏನಾದರೂ ಕ್ರಮ ತಗೊಳ್ಳುವಂತ ಅವಕಾಶಗಳಿತ್ತು ಅಂದ್ರೆ ನಾವು ತಗೊಳ್ಳಕ್ಕೆ ಬರ್ತದೆ ಸರ್. ನಾವು ಡಿಸಿ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟಿದ್ದೀರಾ? ಡಿಸಿ ಎಷ್ಟು ದಿನ ಆಯ್ತು ಸರ್? ಇನ್ನು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂತ ಸರ್ 150 ರೂಪಾಯಿ ಕೊಟ್ಟು ನಮ್ಮ ಲೆವೆಲ್ ನಾವು ಮಾಡ್ಲಿಕ್ಕೆ ಬಿಡಿ, ನಮ್ಗೆ ಅವಕಾಶ ಕೊಡಿ. ಅವ್ರಿಗೆ ಹೇಳಿ ಡಿಸಿ ಬರ್ಲೇಬೇಕು ಸರ್. ಈಗ ಡಿಸಿ ಬರ್ಲೇಬೇಕು.